ಇತಿಹಾಸ ಪ್ರಸಿದ್ಧ ಮಹತೋಬಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವವು ಸಂಭ್ರಮ ಸಡಗರದಿಂದ ನಡೀತಾ ಇದೆ. ಏಪ್ರಿಲ್ 10ರಿಂದಲೇ ಜಾತ್ರಾ ಮಹೋತ್ಸವ ಆರಂಭಗೊಂಡಿದ್ದು, ವಿವಿಧೆಡೆಗಳಿಂದ ಸಾವಿರಾರು ಭಕ್ತಾದಿಗಳು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಭಕ್ತಾದಿಗಳಿಗೆ ಸುಗಮ ವ್ಯವಸ್ಥೆ ಮಾಡಿಕೊಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯು ಬಹಳಷ್ಟು ಕ್ರಮಗಳನ್ನು ಕೈಗೊಂಡಿದೆ. ಭಕ್ತರಿಗೆ ಸೂಕ್ತ ಭದ್ರತೆಗೆ ವ್ಯವಸ್ಥೆ ಕಲ್ಪಿಸುವ ಜೊತೆಗೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ಏಪ್ರಿಲ್ 16ರಂದು ದೇವಾಲಯದಲ್ಲಿ ನಡೆಯುವ ಕೆರೆ ಉತ್ಸವ, ಬಲ್ನಾಡು ಉಳ್ಳಾಲ್ತಿ ದಂಡನಾಯಕನ ಭಂಡಾರ ಆಗಮನದ ದಿನ ಹಾಗೂ ಏಪ್ರಿಲ್ 17ರ ಬ್ರಹ್ಮರಥೋತ್ಸವದ ಸಂಜೆ 3 ಗಂಟೆಯಿಂದ ಪುತ್ತೂರು ನಗರದ ಪ್ರಮುಖ ರಸ್ತೆಗಳಲ್ಲಿ ವಾಹನ ಸಂಚಾರದಲ್ಲಿ ತಾತ್ಕಾಲಿಕವಾಗಿ ಬದಲಾವಣೆ ಮಾಡಿಕೊಳ್ಳಲಾಗಿದೆ. ಪುತ್ತೂರಿನ ಸಮಸ್ತ ಜನತೆಗೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವದ ಶುಭಾಶಯಗಳು. ಈ ಜಾತ್ರೋತ್ಸವದ ವೇಳೆ ದಿನಾಂಕ 16/4/2022 ಮತ್ತು 17/4/2022 ಇದರಂದು ನಗರದ ಸಂಚಾರ ವ್ಯವಸ್ಥೆಯಲ್ಲಿ ಕೆಲವು ಚೇಂಜಸ್ನ ತಂದಿರ್ತೇವೆ. ಈ ಬದಲಾವಣೆಗಳ ಬಗ್ಗೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲಾಗಿ ಪುತ್ತೂರು ಬಸ್ ನಿಲ್ದಾಣದ ಕಡೆಯಿಂದ ಬರುವ ಎಲ್ಲ ವಾಹನಗಳು MT ರಸ್ತೆಯಿಂದ ಎಡಕ್ಕೆ ತಿರುಗಿ ಪರ್ಲಡ್ಕದಿಂದ ಬೈಪಾಸ್ ರಸ್ತೆಗೆ ತೆರಳಿ ಚಲಿಸುವುದು ಹಾಗೂ ಮಂಗಳೂರು ಕಡೆಯಿಂದ ಬರುವ ವಾಹನಗಳು ಲಿನೆಟ್ ಜಂಕ್ಷನ್ನಿಂದ ಪರ್ಲಡ್ಕ, ದರ್ಬೆ, APMC ರಸ್ತೆಯ ಮೂಲಕ ಬಸ್ ನಿಲ್ದಾಣಕ್ಕೆ ಬರುವುದು. ಹಾಗೆ ಮಂಗಳೂರು ಕಡೆಯಿಂದ ಬರುವ ಘನ ವಾಹನಗಳು ಲಿನೆಟ್ ಜಂಕ್ಷನ್ ಮೂಲಕ ಬೋಳುವಾರ್ ಕಡೆಗೆ ಸಂಚರಿಸುವುದನ್ನು ನಿಷೇಧಿಸಿದ್ದು, ಕಡ್ಡಾಯವಾಗಿ ಬೈಪಾಸ್ ಮೂಲಕವೇ ಸಂಚರಿಸಬೇಕು. KSRTC ಬಸ್ ನಿಲ್ದಾಣ ನೆಲ್ಲಿಕಟ್ಟೆ ಜಂಕ್ಷನ್ ಕಡೆಯಿಂದ ಕೆಳಗೆ ದೇವಸ್ಥಾನಕ್ಕೆ ಹೋಗುವ ರಸ್ತೆಯಲ್ಲಿ ವಾಹನಗಳ ಸಂಚಾರವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಹಾಗೆ ಕೊಂಬೆಟ್ಟು ಶಾಲೆಯಿಂದ ದೇವಸ್ಥಾನಕ್ಕೆ ಬರುವ ವಾಹನಗಳ ಸಂಚಾರವನ್ನು ಸಹ ಸಂಪೂರ್ಣವಾಗಿ ಬ್ರಿಡ್ಜಿಂದ ಈ ಕಡೆಗೆ ನಿಷೇಧಿಸಲಾಗಿರುತ್ತದೆ. ಸಂಜೀವ ಶೆಟ್ಟಿ ಜಂಕ್ಷನ್ನಿಂದ ಈ ಕಡೆಗೆ ದೇವಸ್ಥಾನದ ಕಡೆಗೆ ಬರುವ ಎಲ್ಲ ವಾಹನಗಳನ್ನು ಎಂಟ್ರಿನ ನಿಷೇಧಿಸಲಾಗಿರುತ್ತದೆ. ಪಾರ್ಕಿಂಗ್ ವಿಚಾರವಾಗಿ ಕೆಲವು ಪಾರ್ಕಿಂಗ್ಗೆ ನಿಗದಿತ ಸ್ಥಳಗಳನ್ನು ರೂಪಿಸಲಾಗಿದೆ. ಅದರ ಬಗ್ಗೆ ಕೆಲವು ಇನ್ಫಾರ್ಮೇಷನ್ ನೀಡ್ತೇವೆ. ಧರ್ಮಸ್ಥಳ, ನೆಲ್ಯಾಡಿ, ಬೆಳ್ತಂಗಡಿ ಕಡೆಯಿಂದ ಬರುವ ವಾಹನಗಳು ಪಾರ್ಕಿಂಗ್ ಬಗ್ಗೆ ಪಡೀಲು ಕೊಟೆಚ ಹಾಲ್ ಬಳಿಯಿಂದ ಸಾಲ್ಮರ ಮೂಲಕ APMC ಮೂಲಕ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡುವುದು. ಮಂಗಳೂರು ಕಡೆಯಿಂದ ಬರುವ KSRTC ವಾಹನಗಳು ಲಿನೆಟ್ ಜಂಕ್ಷನ್, ಅಶ್ವಿನಿ ಸರ್ಕಲ್, ದರ್ಬೆ ಮೂಲಕ KSRTC ಬಸ್ ನಿಲ್ದಾಣಕ್ಕೆ ಬರುವುದು. ವಿಟ್ಲ, ಮಂಗಳೂರು ಕಡೆಯಿಂದ ಬರುವ ವಾಹನಗಳು ಲಿನೆಟ್ ಜಂಕ್ಷನ್ ಮೂಲಕ ತೆಂಕಿಲ ವಿವೇಕಾನಂದ ಶಾಲೆ ಮೈದಾನದಲ್ಲಿ ಪಾರ್ಕಿಂಗ್ ಮಾಡುವುದು. ಹಾಗೆ ಉಪ್ಪಿನಂಗಡಿ ಕಡೆಯಿಂದ ಬರುವ ವಾಹನಗಳು ಆದರ್ಶ ಆಸ್ಪತ್ರೆಯ ಹಿಂದಗಡೆ ಖಾಸಗಿ ಸ್ಥಳದಲ್ಲಿ ಮತ್ತು ಹಾರಾಡಿ ರೈಲ್ವೆ ಬ್ರಿಡ್ಜ್ ಬಳಿ ಖಾಲಿ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡುವುದು. ಸವನೂರು, ಬೆಳ್ಳಾರೆ, ಸುಳ್ಯ ಕಡೆಯಿಂದ ಬರುವ ವಾಹನಗಳು ಅಶ್ವಿನಿ ವೃತ್ತವನ್ನು ಬಳಸಿಕೊಂಡು ಬೈಪಾಸ್ ರಸ್ತೆ ಮೂಲಕ ಕಿಲ್ಲೆ ಮೈದಾನಕ್ಕೆ ಬಂದು ಪಾರ್ಕಿಂಗ್ ಮಾಡುವುದು. ಅದೇ ರೀತಿಯಲ್ಲಿ ಸುಬ್ರಹ್ಮಣ್ಯ, ಪಾಣಾಜೆ, ಆಸುಪಾಸಿನ ಕಡೆಯಿಂದ ಬರುವ ವಾಹನಗಳು ತೆಂಕಿಲ ವಿವೇಕಾನಂದ ಶಾಲಾ ಮೈದಾನದಲ್ಲಿ ಪಾರ್ಕಿಂಗ್ ಮಾಡುವುದು. ಹಾಗೂ ಪ್ರಾಥಮಿಕ ಶಾಲೆ ನೆಲ್ಲಿಕಟ್ಟೆ ಪುತ್ತೂರಲ್ಲೂ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಆಟೋ ರಿಕ್ಷಾ ಚಾಲಕರಿಗೆ ವಿಶೇಷ ಸೂಚನೆಗಳಿದೆ. ಆಟೋ ರಿಕ್ಷಾ ಚಾಲಕರು ನಗರ ಕಡೆಯಿಂದ ಬರುವ ಆಟೋ ರಿಕ್ಷಾ ಬೋಳುವಾರ್, ಕೊಂಬೆಟ್ಟುನಿಂದಾಗಿ ಬಂದು ಮಯೂರ ಥಿಯೇಟರ್ ಬಳಿ ಪ್ರಯಾಣಿಕರನ್ನು ಇಳಿಸಿ ವಾಪಸ್ಸು ನಗರದ ಕಡೆಗೆ ಹೋಗುವುದು. ದರ್ಬೆ ಕಡೆಯಿಂದ ಬರುವ ಆಟೋ ರಿಕ್ಷಾಗಳು ಬಸ್ ನಿಲ್ದಾಣ ತನಕ ಬಂದು ಪ್ರಯಾಣಿಕರನ್ನು ಇಳಿಸಿ ವಾಪಸ್ಸು ದರ್ಬೆ ಕಡೆಗೆ ಹೋಗುವುದು. ಹಾಗೆ ಪರ್ಲಡ್ಕ, ಬಪ್ಪಳಿಗೆ ಕಡೆಯಿಂದ ಬರುವ ಆಟೋ ರಿಕ್ಷಾಗಳು ಕೋರ್ಟ್ ರಸ್ತೆ, ಮಾರ್ಕೆಟ್ ಜಂಕ್ಷನ್ ತನಕ ಬಂದು ಪ್ರಯಾಣಿಕರನ್ನು ಇಳಿಸಿ ವಾಪಸ್ ಹೋಗಲಿಕ್ಕೆ ಅವಕಾಶ ಇರುತ್ತದೆ. ಶ್ರೀಧರ್ ಭಟ್ ಜಂಕ್ಷನ್ನಿಂದ ದೇವಸ್ಥಾನದ ಕಡೆಗೆ ಯಾವುದೇ ರೀತಿಯ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ. ಇನ್ನು ನೆಲ್ಲಿಕಟ್ಟೆ KSRTC ಬಸ್ ನಿಲ್ದಾಣದಿಂದ ದೇವಸ್ಥಾನಕ್ಕೆ ತೆರಳುವ ರಸ್ತೆಯಲ್ಲಿ ಕೊಂಬೆಟ್ಟು ಶಾಲೆಯಿಂದ ದೇವಸ್ಥಾನದ ಕಡೆಗೆ ಬರುವ ರಸ್ತೆ, ಆದರ್ಶ ಆಸ್ಪತ್ರೆಯ ಎದುರಿನಿಂದಾಗಿ ದೇವಸ್ಥಾನಕ್ಕೆ ತೆರಳುವ ರಸ್ತೆ, ಹಾರಾಡಿ ರೈಲ್ವೆ ಬ್ರಿಡ್ಜ್ ಕಡೆಯಿಂದ ರೈಲ್ವೆ ಸ್ಟೇಷನ್ ಕಡೆಗೆ ಹೋಗುವ ರಸ್ತೆಯಲ್ಲಿ ವಾಹನಗಳ ಸಂಚಾರವನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಭಕ್ತಾದಿಗಳಿಗೆ ಸುಗಮ ಸಂಚಾರ ಹಾಗೂ ವಾಹನಗಳಿಗೆ ಸೂಕ್ತ ಪಾರ್ಕಿಂಗ್ ಕಲ್ಪಿಸುವ ನಿಟ್ಟಿನಲ್ಲಿ ಕೆಲವೊಂದು ತಾತ್ಕಾಲಿಕ ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದೆ. ವಾಹನ ಸವಾರರು ಹಾಗೂ ಭಕ್ತಾದಿಗಳು ನಿಯಮಗಳನ್ನ ಪಾಲಿಸಿ ಸಹಕಾರ ಕೊಡಬೇಕು. ನಿಯಮಗಳನ್ನ ಉಲ್ಲಂಘಿಸುವುದು ಕಂಡು ಬಂದ್ರೆ ಸೂಕ್ತ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ನೀಡಲಾಗಿದೆ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೆಯ ಸಲುವಾಗಿ ಜಾತ್ರೆಗೆ ಬರುವ ಪ್ರಯಾಣಿಕರಿಗೆ 17 ಮತ್ತು ಜಾತ್ರೆಯ ದಿವಸ 16 ಮತ್ತು 17ರಂದು ವಾಹನದ ಚಾಲಕರು, ಮಾಲಕರು ರಸ್ತೆಯಲ್ಲಿ ಎಲ್ಲಿ ಅಡ್ಡದಿಡ್ಡಿ ನಿಲ್ಲಿಸಿದರೆ ಅವರನ್ನು ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದು. ಅಲ್ಲದೆ ಸಾರ್ವಜನಿಕರಿಗೆ ಈ ಜಾತ್ರೆಗೆ ಹೋಗುವ ಸಾರ್ವಜನಿಕರಿಗೆ ತೊಂದರೆ ಆದಲ್ಲಿ
ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಇದರ ಜೊತೆಗೆ ಪೊಲೀಸ್ ಇಲಾಖೆಯು ಭಕ್ತಾದಿಗಳಿಗೆ ಸುರಕ್ಷತೆಯ ನಿಟ್ಟಿನಲ್ಲೂ ಕ್ರಮಗಳನ್ನು ಕೈಗೊಂಡಿದೆ. ದೇವಾಲಯದ ರಥಬೀದಿಯ ಸಮೀಪ ಪೊಲೀಸ್ ಔಟ್ಪೋಸ್ಟ್ ಅನ್ನು ತೆರೆಯಲಾಗಿದ್ದು ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುತ್ತಿದೆ. ಭಕ್ತಾದಿಗಳು ಜಾತ್ರಾ ಸಂದರ್ಭದಲ್ಲಿ ತಮ್ಮ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಜಾಗರೂಕತೆ ವಹಿಸಬೇಕು. ಬೆಲೆ ಬಾಳುವ ವಸ್ತುಗಳು ಕಳೆದು ಹೋದಲ್ಲಿ ಅಥವಾ ತಮ್ಮ ಜೊತೆಗಿದ್ದ ಮಕ್ಕಳು ಕಾಣದೆ ಹೋದಲ್ಲಿ ದೇವಸ್ಥಾನದ ರಥಬೀದಿಯಲ್ಲಿರುವ ಪೊಲೀಸ್ ಔಟ್ಪೋಸ್ಟ್ ಅನ್ನು ಸಂಪರ್ಕಿಸಿ ದೂರು ನೀಡಬಹುದು. ಮಕ್ಕಳು ಕಾಣೆಯಾದ್ರೆ ಮಕ್ಕಳ ಸಹಾಯವಾಣಿ ಸಂಖ್ಯೆ 1098ಗೆ ತುರ್ತು ಕರೆ ಮಾಡಬಹುದು. ಜೊತೆಗೆ 112 ಸಹಾಯವಾಣಿಯ ಸೇವೆಯು ನಿರಂತರ ಲಭ್ಯವಿದ್ದು ಹತ್ತಿರದ ಪೊಲೀಸ್ ಠಾಣೆಗಳಿಗೂ ದೂರು ನೀಡುವ ಅವಕಾಶವಿದೆ. ಜೊತೆಗೆ ದೇವಾಲಯದ ವತಿಯಿಂದಲೂ ಹೆಲ್ಪ್ಲೈನ್ ಸೇವೆ ಒದಗಿಸಲಾಗಿದೆ. ಸಾಮಾಜಿಕ ಜಾಲತಾಣಗಳಿಗೆ ಸಂಬಂಧಿಸಿ ಯಾವುದೇ ಅಪರಾಧಗಳಾದಲ್ಲಿ ಸೆನ್ ಹೆಲ್ಪ್ಲೈನ್ ಸಂಖ್ಯೆ 1930ಗೆ ಕರೆ ಮಾಡಿ ಮಾಹಿತಿ ನೀಡಬಹುದು ಎಂದು ಡಿವೈಎಸ್ಪಿ ಡಾಕ್ಟರ್ ಗಾನಾ ಪಿ ಕುಮಾರ್ ಹೇಳಿದ್ದಾರೆ. ಭಕ್ತಾದಿಗಳಿಗೆ ಕೆಲವು ಸೂಚನೆಗಳನ್ನು ನೀಡ್ತಿದ್ದೇವೆ ಪೊಲೀಸ್ ವತಿಯಿಂದ. ಒಂದು, ಜಾತ್ರಾ ಸಮಯದಲ್ಲಿ ಭಕ್ತಾದಿಗಳಿಗೆ ತಮ್ಮ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ನಿಗಾ ಇಟ್ಟುಕೊಳ್ಳುವುದು ಹಾಗೂ ಯಾವುದೇ ರೀತಿಯ ವಸ್ತುಗಳನ್ನು ಕಳವಾದಲ್ಲಿ ಅಥವಾ ಮಕ್ಕಳು ಕಾಣದೇ ಹೋದಲ್ಲಿ ನಿಯರೆಸ್ಟ್ ನಮ್ಮ ನಮ್ಮ ದೇವಸ್ಥಾನದ ಗದ್ದೆಯಲ್ಲಿ ಪೊಲೀಸ್ ಔಟ್ಪೋಸ್ಟ್ ಅಂತ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಪೊಲೀಸ್ ಔಟ್ಪೋಸ್ಟ್ ಅಂತ ಪ್ರತಿಯೊಂದು 2 ಶಿಫ್ಟಲ್ಲೂ ಸಹ ನಮ್ಮ ಸಿಬ್ಬಂದಿಗಳಿರ್ತಾರೆ. ಅವರನ್ನು ಯಾವುದೇ ಟೈಮಲ್ಲಿ ಅಪ್ರೋಚ್ ಮಾಡಿ ನಿಮ್ಮ ಕಂಪ್ಲೇಂಟ್ಸ್ನ ಹೇಳ್ಕೊಳ್ಬೋದು. ಅದೇ ರೀತಿಯಾಗಿ ಮಕ್ಕಳು ಕಾಣೆಯಾದಲ್ಲಿ ಅಥವಾ ಯಾವುದೋ ಚೈಲ್ಡ್ ಹೆಲ್ಪ್ಲೈನ್ 1098ಗೆ ತುರ್ತಾಗಿ ನೀವು ಕಾಲ್ ಮಾಡಬಹುದು. ಹಾಗೂ 24/7 112 ತುರ್ತು ನಂಬರ್ ಎಲ್ಲರಿಗೂ ಲಭ್ಯವಿರುತ್ತದೆ. ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಪುತ್ತೂರು ನಗರ ಠಾಣೆ ಪೊಲೀಸ್ ಸ್ಟೇಷನ್ ನಿಮ್ಮ ಸಮೀಪದಲ್ಲೇ ಇರುತ್ತದೆ. ಸಾರ್ವಜನಿಕ ಸೇವೆಗೆ ತಕ್ಷಣಕ್ಕೆ ಸ್ಪಂದಿಸಲು 112ಗೆ ಇಮಿಡಿಯೇಟಾಗಿ ಕರೆ ಮಾಡಬೇಕು. ಮತ್ತು ದೇವಸ್ಥಾನದ ಕಮಿಟಿ ವತಿಯಿಂದ ಅಲ್ಲಿ ಒಂದು ಹೆಲ್ಪ್ಲೈನ್ ಸೆಂಟರ್ ಸಹ ಇರುತ್ತದೆ. ಎರಡೂ ಕಡೆಗೆ ನಿಮಗೆ ಇಮಿಡಿಯೇಟಾಗಿ ತಲುಪಬಹುದು. ಸಾಮಾಜಿಕ ಜಾಲತಾಣಗಳಿಗೆ ಸಂಬಂಧಿಸಿದ ಯಾವುದಾದ್ರು ಅಪರಾಧಗಳಾದಲ್ಲಿ ಸೆನ್ ನಮಗೆ ಎಕನಾಮಿಕ್ ಅಫೆನ್ಸಸ್ ಮತ್ತು ಸೈಬರ್ ಕ್ರೈಮ್ಸ್ಗೆ ದೆರ್ ಇಸ್ ಒನ್ ಹೆಲ್ಪ್ಲೈನ್ 1930ಗೆ ಕರೆ ಮಾಡತಕ್ಕದ್ದು. ಮತ್ತು ನೀವು ಮನೆಗಳನ್ನು ಬಿಟ್ಟು ಜಾತ್ರಾ ವೇಳೆಯಲ್ಲಿ ಮನೆಗಳನ್ನ ಬಿಟ್ಟು ಬರುವಾಗ ಮನೆಗಳಲ್ಲಿ ಭದ್ರತೆಯನ್ನು ಕಾಪಾಡಿಕೊಳ್ಬೇಕು. ಹಾಗೆಯೇ ನೀವು ಜಾತ್ರೆ ಸಮಯದಲ್ಲಿ ಬಂದಾಗ ವಾಪಸ್ ಹೋಗುವಾಗ ಸ್ಪೆಷಲಿ ಮಕ್ಕಳು ಮತ್ತು ಹಿರಿಯ ನಾಗರಿಕರು ಯಾರೊಡನೆ ವಾಪಸ್ ಹೋಗ್ತೀರಿ ಅನ್ನೋದು ನಿಮ್ಮ ಗಮನದಲ್ಲಿಟ್ಕೋಬೇಕು. ಎಚ್ಚರ ವಹಿಸಬೇಕು. ಕೆಲವರು ನಿಮ್ಮನ್ನು ಹಾದಿ ತಪ್ಪಿಸ್ಲಿಕ್ಕೆ ಅಂತ ನಿಮ್ಮಲ್ಲಿರೋ ಬೆಲೆ ಬಾಳುವ ವಸ್ತುಗಳನ್ನು ಕಳ್ಳತನ ಮಾಡಲಿಕ್ಕೆ ಅಂತಲೇ ಸಂಚು ಹೂಡಿ ಬರುವಂಥ ಸಂದರ್ಭಗಳು ಉಂಟಾಗುತ್ತದೆ. ಸೊ ಅದರಿಂದ ಯಾರ ಜೊತೆಗೆ ನೀವು ಹಿಂತಿರುಗ್ತೀರಿ ಅಂತ ಎಚ್ಚರ ವಹಿಸಬೇಕು. ನಿಮಗೆ ಅದ್ರಲ್ಲಿ ಕಷ್ಟವಾದರೆ ನಮ್ಮ OP ಆಗಲಿ ಎಲ್ಲ ದೇವಸ್ಥಾನದ ಗದ್ದೆಯಲ್ಲಿ ಒಳಾಂಗಣ ಹೊರಾಂಗಣದಲ್ಲಿ ಮತ್ತು ಪ್ರತಿಯೊಂದು ನಗರದಲ್ಲಿ ಪ್ರತಿಯೊಂದು ಪಾಯಿಂಟ್ಸಲ್ಲಿ ನಮ್ಮ ಪೊಲೀಸರು ಇರ್ತಾರೆ. ಇಮಿಡಿಯೇಟಾಗಿ ಅವರ ನೆರವು ನೀವು ತಗೊಳ್ಬಹುದು. ಇನ್ನು ಜಾತ್ರೆಯ ಸಂದರ್ಭದಲ್ಲಿ ಮನೆಗಳನ್ನ ಬಿಟ್ಟು ಬರುವಾಗ ಮನೆಗಳ ಭದ್ರತೆಯನ್ನ ಸೂಕ್ತವಾಗಿ ಕಾಪಾಡಿಕೊಳ್ಳಬೇಕು. ಜಾತ್ರೆಗೆ ಬಂದು ವಾಪಸ್ ಹೋಗುವ ಸಂದರ್ಭದಲ್ಲಿ ಮಕ್ಕಳು ಹಿರಿಯ ನಾಗರಿಕರು ಯಾರೊಡನೆ ವಾಪಸ್ ಹೋಗ್ತಾರೆ ಎನ್ನುವ ಬಗ್ಗೆಯೂ ಗಮನ ಹರಿಸಬೇಕು. ಭಕ್ತಾದಿಗಳ ಗಮನವನ್ನ ಬೇರೆಡೆಗೆ ಸೆಳೆದು ಹಾದಿ ತಪ್ಪಿಸಿ ನಿಮ್ಮಲ್ಲಿರುವ ಬೆಲೆ ಬಾಳುವ ವಸ್ತುಗಳನ್ನ ಲಪಟಾಯಿಸಲು ಸಂಚು ಹೂಡಿ ಬರುವವರು ಇರುತ್ತಾರೆ. ಈ ನಿಟ್ಟಿನಲ್ಲಿ ಜಾಗರೂಕತೆ ಅಗತ್ಯವಾಗಿದ್ದು ಯಾವುದೇ ಸಹಾಯ ಬೇಕಿದ್ದಲ್ಲಿ ಅಲ್ಲಲ್ಲಿ ಚೆಕ್ ಪಾಯಿಂಟ್ಗಳಲ್ಲಿ ಪೊಲೀಸರು ಲಭ್ಯವಿದ್ದು ಅವರ ನೆರವು ಪಡೆಯಬಹುದು. ಜೊತೆಗೆ ದೇವರ ಅವಭೃತದ ಸಮಯದಲ್ಲಿ ನದಿಯ ತೀರದಲ್ಲಿ ಸುರಕ್ಷತೆಯ ಬಗ್ಗೆಯೂ ಗಮನ ಹರಿಸಬೇಕು. ದೇವಸ್ಥಾನದ ಎಲ್ಲ ಭಾಗಗಳಲ್ಲೂ ರಥಬೀದಿಯಲ್ಲಿ ಹಾಗೂ ನಗರದ ವಿವಿಧೆಡೆಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ಜಾತ್ರೋತ್ಸವದ ಸಂದರ್ಭದಲ್ಲಿ ಪ್ರತಿಯೊಂದು ವಿಚಾರವನ್ನ ಸೂಕ್ಷ್ಮವಾಗಿ ಗಮನಿಸಲಾಗ್ತಾ ಇದ್ದು ಭಕ್ತಾದಿಗಳು ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದು ಡಿವೈಎಸ್ಪಿ ವಿನಂತಿಸಿಕೊಂಡಿದ್ದಾರೆ. ದೇವರ ಅವಭೃತ ಸಮಯ ಭಕ್ತಾದಿಗಳು ನದಿ ತೀರದಲ್ಲಿ ಸುರಕ್ಷತೆಯ ಬಗ್ಗೆ ಗಮನ ಹರಿಸುವುದು. ದೇವಸ್ಥಾನದ ಎಲ್ಲ ಭಾಗಗಳಲ್ಲೂ ರಥಬೀದಿಯಲ್ಲೂ ಹಾಗೂ ನಗರದ ವಿವಿಧ ಎಡೆಯಲ್ಲಿ ನಮ್ಮಲ್ಲಿ ಸಿಸಿ ಕ್ಯಾಮ್ರಾ ಅಳವಡಿಸಲಾಗುತ್ತೆ. ಸೊ ದೇವಸ್ಥಾನ ಈ ಜಾತ್ರೋತ್ಸವದಲ್ಲಿ ಪ್ರತಿಯೊಂದು ವಿಚಾರವನ್ನು ಸೂಕ್ಷ್ಮವಾಗಿ ಗಮನಿಸಲಾಗುತ್ತದೆ. ಎಲ್ಲವನ್ನೂ ಮನಸ್ಸಲ್ಲಿಟ್ಕೊಂಡು ನಮ್ಮ ಜೊತೆ ಸಹಕಾರ ನೀಡುತ್ತಾ ಈ ಜಾತ್ರೋತ್ಸವವನ್ನು ಸಕ್ಸಸ್ಫುಲ್ಲಾಗಿ ಮಾಡಲಿಕ್ಕೆ ಪ್ರತಿಯೊಬ್ಬರ ನಾಗರಿಕರು ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಕೋರ್ತೇನೆ. ಈ ಮೂಲಕ ಜಾತ್ರೆಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಲು ಪೊಲೀಸ್ ಇಲಾಖೆ ಸಕಲ ವ್ಯವಸ್ಥೆ ಮಾಡಿಕೊಂಡಿದೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರ ಸಹಭಾಗಿತ್ವವು ಅಗತ್ಯವಾಗಿದೆ.
Navratna Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratna Electrical and Plumbing, opposite Sachin Traders, Main Road, Darpe, Puttur. Contact 8105973951, 9901784651, 9008216661, 08251 200 551.